ನಮಸ್ಕಾರ, ದೃಷ್ಟಿ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರು ಮತ್ತು ಉಡುಪಿಯ ಪ್ರಸಿದ್ಧ ಕಣ್ಣಿನ ಆಸ್ಪತ್ರೆ ಪ್ರಸಾದ್ ನೇತ್ರಾಲಯ, ಪ್ರಸಾದ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂಥ ದೃಷ್ಟಿ ಮಾತುಕತೆ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಶರತ್ ಹೆಗ್ಡೆ ಅವರು. ನಾನು ಡಾಕ್ಟರ್ ಶರತ್ ಹೆಗ್ಡೆ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಶರತ್ ಹೆಗ್ಡೆ ಅವರು ರೆಟಿನಾ ಕನ್ಸಲ್ಟೆಂಟ್ ಆಗಿ ಪ್ರಸಾದ್ ಕಣ್ಣಿನ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಹಿರಿಯ ವೈದ್ಯರು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮುಖ್ಯವಾಗಿ ಡಯಾಬಿಟಿಕ್ ರೆಟಿನೋಪತಿ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಏನಿದು ಡಯಾಬಿಟಿಕ್ ರೆಟಿನೋಪತಿ, ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಏನು ಚಿಕಿತ್ಸೆ, ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಶರತ್ ಹೆಗ್ಡೆ ಅವರು ವಿವರಗಳನ್ನು ನಮಗೆ ನೀಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಇವತ್ತಿನ ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಡಾಕ್ಟ್ರೇ, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ಸಾಮಾನ್ಯವಾಗಿ ಕಣ್ಣಿಗೆ ಬರುವಂಥ ಕಾಯಿಲೆಗಳು ಯಾವುದೆಲ್ಲ ಅಂತ. ಸಾಮಾನ್ಯವಾಗಿ ಕಣ್ಣಿನಲ್ಲಿ ಮುಖ್ಯವಾಗಿ ನಾವು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುವುದ ದೃಷ್ಟಿ ಕಡಿಮೆ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಕಣ್ಣಿನಲ್ಲಿ ಪೊರೆ ಅಂತ ಹೇಳ್ತೇವೆ. ಕಣ್ಣಿನಲ್ಲಿ ಪೊರೆ ವಯಸ್ಸಾಗ್ತಾ ಆಗ್ತಾ ಪೊರೆ ಜಾಸ್ತಿ ಆದಾಗ ದೃಷ್ಟಿ ಕಡಿಮೆ ಆಗ್ತದೆ. ಎರಡನೇದು, ಭಾರತದಲ್ಲಿ ಮುಖ್ಯವಾದ ದೃಷ್ಟಿ ಕಡಿಮೆ ಆಗೋದಕ್ಕೆ ಕಾರಣ ಕನ್ನಡಕದ ನಂಬರ್, ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ ಅದು. ಮೂರನೇದಾಗಿ, ಕಣ್ಣಿನಲ್ಲಿ ದೃಷ್ಟಿಯನ್ನು ಪರ್ಮನೆಂಟ್ ಆಗಿ ಕಳೆದುಕೊಳ್ಳುವ ಕಾರಣ ನಮ್ಮ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಇವು ಮೂರು ಭಾರತದಲ್ಲಿ ಮುಖ್ಯವಾಗಿ ದೃಷ್ಟಿ ಕಡಿಮೆ ಆಗೋದಕ್ಕೆ ಕಾರಣ ಆಗ್ತದೆ. ಡಾಕ್ಟರ್, ಇದು ಯಾಕೆ ಮತ್ತು ಹೇಗೆ ಬರುತ್ತೆ? ಇದು ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಏನಿದೆ, ನಮ್ಮ ದೇಹದಲ್ಲಿ ಮಧುಮೇಹ ಅನ್ನೋದು ಏನಿರ್ತದೆ, ನಾವು ಯಾವಾಗ ನಮ್ಮ ಶುಗರ್ ಅನ್ನು ತುಂಬಾ ಅನ್ಕಂಟ್ರೋಲ್ಡ್ ಆಗಿ ಇಟ್ಕೊಳ್ತೇವೆ, ಅಥವಾ ತುಂಬಾ ವರ್ಷದಿಂದ ಶುಗರ್ ಯಾವಾಗ್ಲೂ 200-250 ಆ ತರ ತುಂಬಾ ಜಾಸ್ತಿ ಆಗ್ತದೆ. ಅವರಿಗೆ BP ಕೂಡ ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಅವಾಗ ಈ ಕಣ್ಣಿಗೆ ಡಯಾಬಿಟಿಕ್ ರೆಟಿನೋಪತಿ ಆಗಲಿ, ಕಣ್ಣಿಗೆ ಡಯಾಬಿಟಿಸ್ ರಿಲೇಟೆಡ್ ಕಣ್ಣಿನ ತೊಂದರೆಗಳನ್ನೆಲ್ಲ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಈಗ ಸಾಮಾನ್ಯ ವ್ಯಕ್ತಿಯೊಬ್ಬರು ಅವನಿಗೆ ಯಾವ ಲಕ್ಷಣಗಳ ಮೂಲಕ ಅದನ್ನು ಗುರುತಿಸಿಕೊಳ್ಬಹುದು, ಅಥವಾ ಇದರಲ್ಲಿ ಭೇಟಿಯಾಗಿ ಆಗಬೇಕಾ, ಅಥವಾ ಇನ್ ಜನರಲ್ ಆಗಿ ವ್ಯಕ್ತಿ ತನ್ನಿಂದ ತಾನಾಗಿ ಅದನ್ನು ನನಗೇನೋ ಈ ರೀತಿಯ ಸಮಸ್ಯೆ ಒಂದು ಕಾಡುತ್ತಾ ಉಂಟು ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವೇನು ಹೇಳ್ತೇವೆ, ಈ ಡಯಾಬಿಟಿಸ್ ಇಂದ ಕಣ್ಣಿನಲ್ಲಿ ಬಹಳ ತೊಂದರೆಗಳು ಬರ್ಬೋದು. ಅದರಲ್ಲಿ ಮೊದಲನೇದಾಗಿ ಪೊರೆ ಇದ್ದಾಗ ಅವರಿಗೆ ದೃಷ್ಟಿನಲ್ಲಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ದೂರದ ದೃಷ್ಟಿ ಆಗ್ಲಿ, ಕತ್ಲೆನಲ್ಲಿ ಎಲ್ಲ ಕಾಣೋದು ಸ್ವಲ್ಪ ಕಡಿಮೆ ಆಗ್ತದೆ. ದೂರದೆಲ್ಲ ಏನೇನಿದೆ ಅನ್ನೋದು ಅವರಿಗೆ ಗೊತ್ತಾಗೋದು ಕಷ್ಟ ಆಗ್ತದೆ. ಎರಡನೇದು, ಡಯಾಬಿಟಿಸ್ ಇಂದ ಕಣ್ಣಿನಲ್ಲಿ ಗ್ಲಾಕೋಮಾ ಅಂತ ಹೇಳ್ತೇವೆ, ಕಣ್ಣಿನಲ್ಲಿ BP ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಇದರ ರೋಗ ಲಕ್ಷಣಗಳು ಮುಂಚೆ ಗೊತ್ತಾಗೋದಿಲ್ಲ, ಲಾಸ್ಟ್ ಸ್ಟೇಜ್ ಅಲ್ಲಿ ಅದು ಕಣ್ಣಿನ ದೃಷ್ಟಿ ಕಡಿಮೆ ಆಗೋದನ್ನು ಗೊತ್ತಾಗ್ತದೆ. ಮುಖ್ಯವಾಗಿ ನೆಕ್ಸ್ಟ್ ಬರುವಂತದ್ದು ಡಯಾಬಿಟಿಕ್ ರೆಟಿನೋಪತಿ. ಇದು ಗ್ಲೋಕೋಮಾದ ಅವಧಿಯಲ್ಲಿ ಯಾವ ರೀತಿ ಇರುತ್ತೆ? ಗ್ಲಾಕೋಮಾದ ಅವಧಿಯಿಂದಲೂ ನೋವೇನೂ ಇರೋದಿಲ್ಲ, ಒಂಥರ ಸೈಡ್ ಇಂದ ದೃಷ್ಟಿ ಕಡಿಮೆ ಆಗ್ತಾ ಬಂದಿರೋ ತರ ಕಾಣ್ತದೆ. ಈಗ ಒಬ್ಬರನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಇಡೀ ಸೀನರಿ ಕಾಣಬೇಕು. ಗ್ಲಾಕೋಮಾ ಇರೋದ್ರಲ್ಲಿ ಏನಾಗ್ತದೆ, ಆ ಸೀನರಿ ಚಿಕ್ಕದಾಗಿ ಬರೀ ಪೈಪ್ ನಲ್ಲಿ ಕಾಣುವಷ್ಟು ಅಷ್ಟೇ ದೃಷ್ಟಿ ಉಳ್ಕೊಂಡ್ಬಿಡ್ತದೆ. ಅವಾಗ ನಮಗೆ ಗೊತ್ತಾಗ್ತದೆ, ಅಯ್ಯೋ ನಮ್ಮ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ. ಸೊ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಗೊತ್ತಾಗ್ಬೇಕಾಗುವಂತ. ರೆಟಿನೋಪತಿಯ ವಿಚಾರಕ್ಕೆ ಬರುವಾಗ, ರೆಟಿನೋಪತಿ ಅನ್ನೋದು ಕೂಡ ಹಾಗೆ, ಎಲ್ಲಿಯವರೆಗೆ ಲೇಟ್ ಸ್ಟೇಜ್ ಡಯಾಬಿಟಿಕ್ ರೆಟಿನೋಪತಿಯನ್ನ ತುಂಬಾ ಸ್ಟೇಜಸ್ ಆಗಿ ಡಿವೈಡ್ ಮಾಡ್ತೀವಿ. ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ, ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಈ ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಸ್ಟೇಜ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಂತಹ ದೃಷ್ಟಿ ಪ್ರಾಬ್ಲಮ್ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಕಣ್ಣಿನಲ್ಲಿ ಹೊಸ ರಕ್ತನಾಳಗಳು ಬರೋದಂತ ಹೇಳ್ತೇವೆ, ಕಣ್ಣಿನ ನರದಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳ್ತೇವೆ. ಈ ತರ ಆದಾಗ ಅವರಿಗೆ ದೃಷ್ಟಿನಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಇದು ಬರೋದಕ್ಕೆ ಅಟ್ಲೀಸ್ಟ್ ಶುಗರ್ ಜಾಸ್ತಿ ಆಗಿ ಒಂದು 3-4 ವರ್ಷ ಆದ್ರೂ ಇರಬೇಕು. ಅನ್ಕಂಟ್ರೋಲ್ಡ್ ಇದ್ದಾಗ ಅಲ್ಲಿವರೆಗೆ ಅವ್ರಿಗೆ ಏನೂ ತೊಂದರೆ ಇರಲ್ಲ. ಕನ್ನಡಕದ ಅಂಗಡಿಗೆ ಹೋಗಿ ಕನ್ನಡಕ ತಗೊಂಡ್ಬರ್ತಾರೆ, ನಂಗೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಡನ್ ಆಗಿ ಏನಾಗ್ತದೆ, ಕಣ್ಣಿನಲ್ಲಿ ರಕ್ತಸ್ರಾವ ಆಗೋ ಸಾಧ್ಯತೆಗಳಿದೆ. ಈ ರಕ್ತಸ್ರಾವಗಳಾದಾಗ ಏನಾಗ್ತದೆ, ಅವರಿಗೆ ಕಣ್ಣಿನಲ್ಲಿ ಒಂಥರ ಬಲೆ ತರ ಓಡಾಡೋ ತರ ಅನಿಸ್ತದೆ. ಕಣ್ಣಿನಲ್ಲಿ ಆ ಕಡೆ ಈ ಕಡೆ ತಿರುಗಿಸಿದಾಗ ಕಣ್ಣಿನಲ್ಲಿ ಸೊಳ್ಳೆಗಳು ಓಡಾಡೋ ತರ ಕಾಣ್ತದೆ. ಇದು ಕಣ್ಣಿನಲ್ಲಿ ಇನಿಷಿಯಲ್ ಲೇಟ್ ಸ್ಟೇಜ್ ಅಲ್ಲಿ ಅರ್ಲಿ ಸಿಂಪ್ಟಮ್ ಡಯಾಬಿಟಿಕ್ ರೆಟಿನೋಪತಿ ನಾವು ನೋಡ್ತೇವೆ. ಇಲ್ಲ ಅಂದ್ರೆ ಇನ್ನೊಂದು ತೊಂದರೆ, ಅವರಿಗೆ ಅವ್ರ ಪೇಪರ್ ಎಲ್ಲ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಓದ್ತಾ ಇರ್ತಾರೆ. ಈ ಶುಗರ್ ಅನ್ಕಂಟ್ರೋಲ್ ಆಗ್ತಾ ಹೋದಾಗೆ ಕಣ್ಣಿನ ನರದಲ್ಲಿ ನೀರು ಯಾವಾಗ ತುಂಬಿಕೊಳ್ತದೆಯೋ ಅವಾಗ ಅವರಿಗೆ ಪೇಪರ್ ಎಲ್ಲ ಓದೋದಕ್ಕೆ ಕಷ್ಟ ಆಗ್ತದೆ. ಅಕ್ಷರಗಳು ಸ್ಟ್ರೈಟ್ ಇರೋದು ಬೆಂಡ್ ಆಗಿ ಕಾಣೋದು ಶುರು ಆಗ್ತದೆ. ಇವೆಲ್ಲ ಕೂಡ ಒಂದು ಕಣ್ಣಿನ ನರದಲ್ಲಿ ನೀರು ತುಂಬಿಕೊಳ್ಳುವ ಒಂದು ಲಕ್ಷಣ. ಈ ನರದಲ್ಲಿ ನೀರು ತುಂಬಿಕೊಂಡಾಗ ಅದು ನೀರು ಹೊರಗಡೆ ಸ್ರವಿಸ್ತದ ಹೇಗೆ?
ಕಣ್ಣಿನ ಹೊರಗಡೆ ನೀರು ಸರಿಸೋದಿಲ್ಲ, ಇದು ಕಣ್ಣಿನ ನರದ ಒಳಗಡೆ ನೀರು ತುಂಬಿಕೊಳ್ಳೋ ಅಂತದ್ದು. ಇದು ಹೊರಗಡೆಯಿಂದ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ರೆಟಿನಾ ಅಂತ ನಾವೇನ್ ಹೇಳ್ತೇವೆ ಅದು ಕಣ್ಣಿನ ಒಳಗಡೆ ಇರೋ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಾವು ಕಣ್ಣಿನ ಕ್ಯಾಮರಾನ ಕಂಪೇರ್ ಮಾಡಬಹುದು. ಸೊ ಹೊರಗಡೆ ಕಪ್ಪು ಭಾಗ ಏನು ಕಾಣಿಸ್ತಾ ಇದೆ ಲೆನ್ಸ್, ಪೊರೆ ಬರೋದು ಲೆನ್ಸ್. ಈಗ ಕ್ಯಾಮ್ರಾದ ಮುಂಚೆ ಎಲ್ಲ ಫಿಲಂ ಬರ್ತಾ ಇತ್ತಲ್ಲ, ಆ ಫಿಲಂ ಒಂಥರ ರೆಟಿನಾ ಇದ್ದ ಹಾಗೆ. ಡ್ಯಾಮೇಜ್ ಆಗಿದ್ದು ಡ್ಯಾಮೇಜ್ ಆದ ಹಾಗೆ, ನಮಗೆ ಹೊರಗಡೆಗೆ ಅದು ಕಾಣಿಸೋದೇ ಇಲ್ಲ. ಅದಕ್ಕೆ ನಮ್ಮ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಬೇಕು. ನಾವು ಅದನ್ನ ಉಪಯೋಗಿಸ್ಕೊಂಡು ನಾವು ನರವನ್ನ ನೋಡ್ತೇವೆ. ಒಳಗಡೆ ಡ್ರಾಪ್ಸ್ ಎಲ್ಲ ಹಾಕಿ ಡೈಲೇಟೇಷನ್ ಅಂತ ಹೇಳ್ತೀವಿ. ಡೈಲೇಟ್ ಮಾಡಿ ಡ್ರಾಪ್ಸ್ ಹಾಕಿ ಕಣ್ಣಿನ ನರವನ್ನ ಚೆಕ್ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುವಂತ. ಈ ಸಾಮಾನ್ಯವಾಗಿ ಸಮಸ್ಯೆ ಬಂದಾಗ ಡಾಕ್ಟರೇ ಯಾವ ಹಂತದಲ್ಲಿರುವಾಗ ಜನರು ನಿಮ್ಮನ್ನು ಭೇಟಿ ಮಾಡ್ತಾರೆ? ಯೂಶಲಿ ಲೇಟ್ ಸ್ಟೇಜಿಗೆ ಬಂದು ಭೇಟಿ ಮಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ದೃಷ್ಟಿ ಕಡಿಮೆ ಆಗೋದೇ ಆ ಸ್ಟೇಜಿಗೆ. ಶುಗರ್ ಹೆಚ್ಚಾಗಿ ಅವರಿಗೆ ಇನ್ಯಾವಾಗ ನಮಗೆ ಕಾಣಿಸ್ತಾ ಇಲ್ಲ ಅಥವಾ ಬಲೆ ತರ ಬರ್ತಾ ಇದೆ. ತುಂಬಾ ಜನ ಆ ಸ್ಟೇಜ್ ಅಲ್ಲೂ ಬರೋದಿಲ್ಲ, ಯಾಕಂದ್ರೆ ದೂರದಿಂದ ಬರ್ತಾರೆ, ಬರಕ್ ಆಗೋದಿಲ್ಲ. ಅದು ಇದು ಕೋವಿಡ್ ಬಂದಾಗಿಂತ ಇನ್ನೂ ಜಾಸ್ತಿ. ಅವಾಗ ಏನಾಗ್ತದೆ, ರಕ್ತಸ್ರಾವ ಇಡೀ ಕಣ್ಣಿನಲ್ಲಿ ಪೂರ್ತಿ ತುಂಬಿಕೊಂಡು ಏನೂ ಕಾಣಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಟ್ಟವ್ರು ಕೂಡ ನಾವು ನೋಡ್ತೀವಿ. ಓಕೆ. ಸಾಮಾನ್ಯವಾಗಿ ಯಾವ ಏಜ್ ಅಲ್ಲಿ ಈ ರೀತಿಯ ಸಮಸ್ಯೆ ಬರುತ್ತೆ ಅಂತ ಏನಾದ್ರು ಉಂಟಾ? ಈಗ ಡಯಾಬಿಟಿಸ್ ಅನ್ನೋದು ಏನಿದೆ ಅದರಲ್ಲಿ 2 ತರದ ಉಂಟು ಮೇನ್ ಆಗಿ. ಟೈಪ್ 1 ಡಯಾಬಿಟಿಸ್ ಅಂಡ್ ಟೈಪ್ 2 ಡಯಾಬಿಟಿಸ್ ಅಂತ. ಟೈಪ್ 1 ಅನ್ನೋದು ಬೇಗ ಸ್ಟಾರ್ಟ್ ಆಗ್ತದೆ, ಅರ್ಲಿ ಏಜ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಟೈಪ್ 2 ಅನ್ನೋದು ಸ್ವಲ್ಪ ವಯಸ್ಸಾದ್ರಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಟೈಪ್ 1 ಡಯಾಬಿಟಿಸ್ ಅಲ್ಲಿ ನಾವು ಸ್ವಲ್ಪ ಯಂಗ್ ಏಜ್ ಅಲ್ಲಿ ನೋಡ್ತೇವೆ, ಅಂದ್ರೆ 25-30 ವರ್ಷದವರಲ್ಲೂ ಕೂಡ ನಾವು ನೋಡ್ತೇವೆ, ಶುಗರ್ ಸರಿಯಾಗಿ ಕಂಟ್ರೋಲ್ ನಲ್ಲಿ ಇಲ್ಲ ಅಂದ್ರೆ. ಈ ಟೈಪ್ 2 ನಲ್ಲಿ ಶುಗರ್ ಎಲ್ಲ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ನಾವು ತುಂಬಾ ಲೇಟ್ ಆಗಿ ನೋಡ್ತೀವಿ, 60-70 ವರ್ಷ. ಸಾಮಾನ್ಯವಾಗಿ ನಾವು ಇದು 50-65 ವರ್ಷದೊಳಗೆ ತುಂಬಾ ಕಾಮನ್ ಆಗಿ ನಾವು ನೋಡ್ತೇವೆ ಟ್ರೀಟ್ಮೆಂಟ್ ಕೊಡೋ ಸ್ಟೇಜಿಗೆ ಹೋಗೋದನ್ನು. ಈಗ ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಡಾಕ್ಟ್ರೆ? ಯಾವ ಲೆವೆಲ್ ಅದನ್ನು ನೀವು ಸ್ಟಾರ್ಟ್ ಮಾಡ್ತೀರಿ? ಅದು ಯಾವ ಲೆವೆಲ್ ನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದೆ, ಯಾವ ಲೆವೆಲ್ ನಲ್ಲಿ ಅವರ ದೃಷ್ಟಿ ಕಡಿಮೆ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಗ ನಾನೀಗ ಸ್ಟೇಜಸ್ ಅಂತ ಹೇಳ್ತೇನೆ. ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಏನಿದೆ, ನಾನ್ ಪ್ರಾಲಿಫರೇಟಿವ್ ಮತ್ತೆ ಪ್ರಾಲಿಫರೇಟಿವ್ ಸ್ಟೇಜ್ ಅಂತ ಬರ್ತದೆ. ಈ ನಾನ್ ಪ್ರಾಲಿಫರೇಟಿವ್ ಸ್ಟೇಜ್ ಅಲ್ಲಿ ಅದು 1, 2, 3, 4 ಅಂದ್ರೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಹೇಳ್ತೀವಿ. ಈ ಸಿವಿಯರ್ ಸ್ಟೇಜ್ ಹೋಗೋವರೆಗೂ ನಮ್ಗೆ ಯಾವುದೇ ರೀತಿಯಂತಹ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಆದ್ರೆ ಮುಖ್ಯವಾಗಿ ಒಂದು ಟ್ರೀಟ್ಮೆಂಟ್ ಹೇಳ್ತೇವೆ, ಶುಗರ್ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಇದು ಬರೋ ತೊಂದ್ರೆ ಶುಗರ್ ಇಂದ ಇರೋದ್ರಿಂದ ನಾವು ಶುಗರ್ ಕಂಟ್ರೋಲೇ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾವುದೇ ಟ್ರೀಟ್ಮೆಂಟ್ ಅದಕ್ಕೆ ಉಪಯೋಗ ಆಗುವಂತದ್ದಲ್ಲ. ಶುಗರ್ ಕಂಟ್ರೋಲ್ ಜೊತೆಗೆ ಯಾವಾಗ ಇದು ಹೊಸ ರಕ್ತನಾಳಗಳು ಕಣ್ಣಿನಲ್ಲಿ ಬರ್ತದೆಯೋ, ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಯಾವಾಗ ನಾವು ಹೇಳ್ತೇವೋ ಅವಾಗ ನಾವು ಕಣ್ಣಿಗೆ ಲೇಸರ್ ಅಂತ ಮಾಡ್ತೇವೆ, PRP ಲೇಸರ್ ಅಂತ ಹೇಳ್ತೀವಿ. ಕಣ್ಣಿಗೆ ಲೈಟ್ ಬಿಟ್ಟು ಲೇಸರ್ ಅಂತ ಮಾಡ್ತೀವಿ. ಇಲ್ಲ ಕಣ್ಣಿಗೆ ನರಕ್ಕೆ ಆಂಟಿ VEGF ಇಂಜೆಕ್ಷನ್ ಅಂತ ಹೇಳ್ತೀವಿ, ಅದನ್ನ ಕೊಡ್ತೇವೆ. ಹಾಗೆ ಕಣ್ಣಿನ ನರದಲ್ಲಿ ನೀರು ತುಂಬಿಕೊಂಡಾಗ ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂತ ನಾವು ಅದಕ್ಕೆ ಡಯಾಗ್ನೋಸ್ ಆಗಿ ಹೇಳುವಂತದ್ದು. ಅದಕ್ಕೆ ನಾವು ಕಣ್ಣಿಗೆ ಆಂಟಿ VEGF ಇಂಜೆಕ್ಷನ್ಸ್ ಅಂತ ಕೊಡ್ತೇವೆ. ಈ ಇಂಜೆಕ್ಷನ್ಗಳು ಹೇಗೆ ಅಂದ್ರೆ ಒಂದ್ಸಲ ಕೊಡುವಂತದ್ದಲ್ಲ, ತಿಂಗಳಿಗೊಮ್ಮೆ ತರ ಮಿನಿಮಮ್ ಅದು ಕಡಿಮೆ ಆಗೋ ತನಕ ನಮಗೆ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಕಡಿಮೆ ಆಗಲಿಕ್ಕೆ ಎಷ್ಟು ಅವಧಿ ಬೇಕಾಗಬಹುದು? ಸಾಮಾನ್ಯವಾಗಿ ಶುಗರ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ನಲ್ಲಿ ಇದ್ರೆ ಅರೌಂಡ್ 3 to 4 ಮಂತ್ಸ್ ಬೇಕಾಗ್ತದೆ. ಹಾಗೆ ಇನ್ನೊಂದು ಸ್ಟೆರಾಯ್ಡ್ ಇಂಜೆಕ್ಷನ್ ಕೂಡ ನಾವು ಕೊಡ್ತೇವೆ ಒಬ್ಬೊಬ್ಬರಿಗೆ ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದ್ರೆ. ನೆಕ್ಸ್ಟ್ ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಎಲ್ಲಿ ಕಣ್ಣಿನ ನರ ಎದ್ದೇಳ್ತದೆ, ಕಣ್ಣಿನಲ್ಲಿ ಕಣ್ಣು ಪೂರ್ತಿ ಬ್ಲೀಡಿಂಗ್ ತುಂಬಿಕೊಳ್ತದೆ, ನರ ಪೂರ್ತಿ ಎತ್ಕೊಂಡ್ಬಿಡ್ತದೆ, ಅದು ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನಾವು ಅದಕ್ಕೆ ವಿಟ್ರೆಕ್ಟಮಿ ಅಂತ ಸರ್ಜರಿ ಮಾಡಿ ಕಣ್ಣಿನ ನರವನ್ನು ಕೂಡಿಸಿ ಕ್ಲೀನ್ ಮಾಡಿ ನರವನ್ನು ನಾರ್ಮಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯವಾಗಿ ಈ ಸರ್ಜರಿ ಅಂದರೆ ಆ ಸರ್ಜರಿ ಸಂದರ್ಭದಲ್ಲಿ ಪೇಷಂಟ್ ಆಸ್ಪತ್ರೆಯಲ್ಲಿ ಎಷ್ಟು ದಿವಸ ಇರಬೇಕಾಗುತ್ತೆ? ಇತ್ತೀಚೆಗೆ ಎಲ್ಲದು ಅಡ್ವಾನ್ಸ್ಡ್ ಆಗಿದೆ, ಲೇಟೆಸ್ಟ್ ಟೆಕ್ನಿಕ್ಸ್ ಇದೆ. ಸೊ ಯೂಶಲಿ ನಾವು ಆಪರೇಷನ್ ಬಂದು 1-1.5 ಗಂಟೆ ಆಪರೇಷನ್ ಇರ್ತದೆ. ಆದ್ಮೇಲೆ 1 ದಿನ ಅಡ್ಮಿಷನ್ ಹೇಳ್ತೇವೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವರು ಮನೆಗೆ ಹೋಗ್ಬೋದು, ಮತ್ತೆ ಅವರ ರೂಟೀನ್ ಅವರ ಕೆಲಸದಲ್ಲಿ ತೊಡಗಿಸಿಕೊಳ್ಬಹುದು. 1 ವಾರ ರೆಸ್ಟ್ ಬೇಕಾಗ್ತದೆ. ಆದ್ಮೇಲೆ ಅವರಿಗೆ ರೂಟೀನ್ ಕೆಲಸಕ್ಕೆ ತೊಡ್ಕೋಬಹುದು. ಅವರ ದೃಷ್ಟಿ ಹೇಗೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಅಲ್ಟಿಮೇಟ್ಲಿ ನೀವು ಹೇಳುವಂತ ರೆಟಿನೋ ಇದನ್ನು ಸಮಸ್ಯೆಯನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗತ್ತಾ? ಡಯಾಬಿಟಿಸ್ ನಾವು ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ, ಕಂಟ್ರೋಲ್ ನಲ್ಲಿ ಇಡಬಹುದು. ಹಾಗೆ ಡಯಾಬಿಟಿಕ್ ರೆಟಿನೋಪತಿ ಕೂಡ ಹಾಗೆ. ನಾವು ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ನೋಡಿದ್ರೆ ತೊಂದರೆ ಬರದೇ ಹೋದಂಗೆ ನೋಡ್ಕೊಳ್ಳೋದು ಒಳ್ಳೇದು. ಒಂದ್ಸಲ ತೊಂದರೆ ಬಂದ ಮೇಲೆ ಅದನ್ನ ನಾವು ಕಂಟ್ರೋಲ್ ನಲ್ಲಿ ಇಡ್ತೇವೆ, 100% ಕ್ಯೂರ್ ಮಾಡೋದು ಸುಲಭ ಇದೆ. ಈಗ ಡಾಕ್ಟರ್, ಈಗ ಪ್ರಸಾದ್ ನೇತ್ರಾಲಯದ್ದು ಏನು ವಿಶೇಷತೆಗಳು, ಇಲ್ಲಿಯ ಚಿಕಿತ್ಸೆ ಅಥವಾ ಇಲ್ಲಿಯ ನಿಮ್ಮ ಒಟ್ಟು ಟ್ರೀಟ್ಮೆಂಟ್ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ನಮ್ಮಲ್ಲಿ
ಆಲ್ಮೋಸ್ಟ್ ಈ ಪ್ರಪಂಚದಲ್ಲಿ ಏನ್ ಮಾಡ್ತೀವೋ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಅಡ್ವಾನ್ಸ್ ಟ್ರಾಕ್ಷನಲ್ ಡಿಟ್ಯಾಚ್ಮೆಂಟ್ ಅಂತ ಏನು ಹೇಳ್ತೀವೋ ಅದಕ್ಕೆಲ್ಲ ಲೇಟೆಸ್ಟ್ ಅಡ್ವಾನ್ಸ್ ರೆಟಿನಾ ಸರ್ಜರೀಸ್, ಅಡ್ವಾನ್ಸ್ಡ್ ವಿಟ್ರೆಕ್ಟಮಿ ಅಂತ ಹೇಳ್ತೀವಿ. ಸೊ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಈ ವರ್ಲ್ಡ್ ಅಲ್ಲಿ ಏನಿದೆ, ಆಲ್ಕಾನ್ ಕಾನ್ಸ್ಟಲೇಷನ್ ವಿಟ್ರೆಕ್ಟಮಿ ಅಂತ ಹೇಳ್ತೀವಿ, ಕೊನೆಗೆ ಝೈಸ್ನವ್ರದ್ದು OCT ಮಷೀನ್ ಅಂತ ಬರ್ತದೆ. ಆ ಮಷೀನ್ ಗಳೆಲ್ಲ ನಮಗೆ ಎಷ್ಟು ಕಣ್ಣಿನ ನರದಲ್ಲಿ ಡ್ಯಾಮೇಜ್ ಇದೆ, ಎಷ್ಟು ಕಣ್ಣಿನ ನರದಲ್ಲಿ ನೀರು ತುಂಬಿಕೊಂಡಿದೆ ಅನ್ನೋದು ಅಡ್ವಾನ್ಸ್ ಟೆಕ್ನಿಕ್ಸ್ ಉಂಟು. ಹಾಗೆ ಸರ್ಜರಿ ಕೂಡ ನಾವು ತುಂಬಾ ಪೇನ್ಲೆಸ್ ಆಗಿ ಸೂಚರ್ಲೆಸ್ ವಿಟ್ರೆಕ್ಟಮಿ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲೇ ಒಂದು ಚಿಕ್ಕ ಇಂಜೆಕ್ಷನ್ ಕೊಟ್ಟು ಮಾಡ್ತೇವೆ, ಅದಕ್ಕೆಲ್ಲ ಹೊಲಿಗೆ ಕೂಡ ಹಾಕೋ ಅವಶ್ಯಕತೆ ಬೇಕಾಗಲ್ಲ. ಸೊ ಅವರಿಗೆ ರಿಕವರಿ ಟೈಮ್ ತುಂಬಾ ಬೇಗ. ಮುಂಚೆ ಆಗಿದ್ರೆ ಅದಕ್ಕೆ ಅಡ್ಮಿಟ್ ಮಾಡಿ 4-5 ಡೇಸ್ ಇಟ್ಟು ಎಲ್ಲ ಮಾಡ್ಬೇಕಾಗಿರೋದನ್ನ ಇವಾಗ ಸೂಚರ್ಲೆಸ್ ವಿಟ್ರೆಕ್ಟಮಿ ಅಂತ ಮಾಡಿ ತುಂಬಾ ಲೇಟೆಸ್ಟ್ ಟೆಕ್ನಿಕ್, ಇವನ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇದೇ ಸರ್ಜರೀಸ್ನ ಮಾಡೋದು, ಅಡ್ವಾನ್ಸ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಎಸ್ ಡಾಕ್ಟರ್, ಈ ನಡುವೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ಸಮಸ್ಯೆ ಅಥವಾ ಒಂದು ಪ್ರಶ್ನೆ ಬರುತ್ತೆ, ಕಣ್ಣಿನ ಚಿಕಿತ್ಸೆ ಎಲ್ಲ ತುಂಬ ದುಬಾರಿಯೋ ಅಂತ, ತುಂಬ ಎಕ್ಸ್ಪೆನ್ಸಿವೋ ಅಂತ. ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನಾನು ಪರ್ಟಿಕ್ಯುಲರ್ಲಿ ಪ್ರಸಾದ್ ನೇತ್ರಾಲಯವನ್ನು ಉದ್ದೇಶವಾಗಿಟ್ಕೊಂಡು ಕೇಳುವಂಥದ್ದು ನಿಮ್ಮ ಹತ್ರ. ಈಗ ಕೆಲವೊಂದು ತೊಂದರೆಗಳಿಗೆ ಕೆಲವೊಂದು ಟ್ರೀಟ್ಮೆಂಟ್ ಬೇಕಾದಾಗ ಸೊ ಅದರ ಲೇಟೆಸ್ಟ್ ಟೆಕ್ನಿಕ್ ನಾವು ಯೂಸ್ ಮಾಡಿದಾಗ ಲೇಟೆಸ್ಟ್ ಮಷಿನ್ಸಿನ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಅದರಲ್ಲೂ ನಾವು US ಅಲ್ಲಾಗ್ಲಿ ಬೇಡ, ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ದು ಆಲ್ಮೋಸ್ಟ್ ಕಡಿಮೆ ರೇಟ್ ಅಲ್ಲೇ ಇರ್ತದೆ. ಆ ಮಷೀನ್ಗಳ ಚಾರ್ಜಸ್ ತುಂಬಾ ಉಂಟು. ಆ ಪ್ಯಾಕ್, ಆ ಮಷೀನ್ಗೆ ನಾವು ಉಪಯೋಗಿಸೋ ಒಂದು ಸರ್ಜರಿಗೆ ಉಪಯೋಗಿಸೋ ಪ್ಯಾಕ್ಗಳೇ ತುಂಬಾ ಕಾಸ್ಟ್ಲಿ ಇರ್ತದೆ. ಇದು ಡಾಕ್ಟರ್, ಆಮೇಲೆ ಸರ್ಕಾರದ ಬೇರೆ ಬೇರೆ ಸೌಲಭ್ಯಗಳಿರುತ್ತೆ, ವಿಮಾ ಸೌಲಭ್ಯಗಳು ಅಥವಾ ಯೋಜನೆಗಳು, ಅವೆಲ್ಲ ಅಪ್ಲೈ ಆಗುತ್ತಾ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ? ಹೌದು, ಆಲ್ಮೋಸ್ಟ್ ಎಲ್ಲ ಇನ್ಸೂರೆನ್ಸ್ಗಳು ಇದರಲ್ಲಿ ಕವರ್ ಆಗ್ತದೆ. ಎರಡನೇದು ಆಯುಷ್ಮಾನ್ ಭಾರತ್, ಸಂಪೂರ್ಣ ಸುರಕ್ಷಾ, ಯಾವುದೇ ಇದಾದ್ರೂ ಕೂಡ ನಮ್ಮ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಯಾವುದೇ ಟ್ರೀಟ್ಮೆಂಟ್ಗೂ ಕೂಡ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ನಾವು ಕೊಡ್ತೇವೆ. ಎಸ್ ಡಾಕ್ಟರ್, ಈಗ ಕಣ್ಣಿಗೆ ಅಂತಿಮವಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ನಾವು ಒಂಥರ ಜತನದಿಂದ ಕಣ್ಣನ್ನು ಕಾಪಾಡಿಕೊಳ್ಳಬೇಕಿದ್ರೆ ನಾವು ಏನು ಮಾಡಬೇಕು ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ಇಷ್ಟೆಲ್ಲ ಕಣ್ಣಿನಲ್ಲಿ ನರದಲ್ಲಿ ಪ್ರಾಬ್ಲಮ್ ಬರೋದು ಯಾಕೆ? ಶುಗರ್ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ. ಇದು ಒಂಥರ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ಒಂದು ಸಲ ನಮ್ಮ ನರ ಡ್ಯಾಮೇಜ್ ಆಯ್ತು ಅಂದ್ರೆ ನಾವು ಅದನ್ನ ಮತ್ತೆ ನಾರ್ಮಲ್ ತರೋದಕ್ಕೆ ಬರೋದಿಲ್ಲ, ನಾವು ನರವನ್ನ ರಿಪ್ಲೇಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಶುಗರ್ನ ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಸೊ ತುಂಬಾ ಜನ ಹೇಳ್ತಾರೆ ನಾವು ಏನು ಊಟ ಮಾಡ್ತಾ ಇಲ್ಲ ಆದ್ರೂ ನನ್ನ ಶುಗರ್ ಜಾಸ್ತಿ ಇದೆ, ನರಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಸೊ ಶುಗರ್ ಕಂಟ್ರೋಲ್ ಇರೋದಕ್ಕೆ ಕರೆಕ್ಟ್ ಟೈಮ್ಗೆ ಊಟ ತಿಂಡಿ, ಕರೆಕ್ಟ್ ಟೈಮ್ಗೆ ಏನು ಡೋಸ್ ಹೇಳಿದ್ದಾರೆ ಆ ಡೋಸ್ ತಗೊಳ್ಳೋಂಥದ್ದು, ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್, ಅದ್ರ ಜೊತೆಗೆ ಟೆನ್ಷನ್. ಸ್ಟ್ರೆಸ್ ಅನ್ನೋದು ಇವತ್ತಿನ ಜೀವನದಲ್ಲಿ ಎಲ್ಲರಿಗೂ ಟೆನ್ಷನ್ ಜಾಸ್ತಿ ಮಾಡಿ ಶುಗರ್ ಇಂದ ನರಕ್ಕೆ ತುಂಬಾ ಎಫೆಕ್ಟ್ ಆಗ್ತಾ ಉಂಟು. ಸೊ ಇದನ್ನೆಲ್ಲ ಕಂಟ್ರೋಲ್ ನಲ್ಲಿ ಇಡಬೇಕಾಗ್ತದೆ. ಜೊತೆಗೆ ಅಸೋಸಿಯೇಟೆಡ್ BP ಏನಿರ್ತದೆ, ಅನಿಮಿಯಾ ಏನಾದ್ರು ಇದ್ರೆ ಅದನ್ನೆಲ್ಲ ಕಂಟ್ರೋಲ್ ನಲ್ಲಿ ಇಡಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಣಿನ ರೆಟಿನಾ ಸ್ಪೆಷಲಿಸ್ಟ್ ಹತ್ರ ಇಯರ್ಲಿ ಒನ್ಸ್ ಚೆಕಪ್ ಮಾಡಿಸೋದು. ಸಾಮಾನ್ಯ ಯಾವ ವಯಸ್ಸಿನ ನಂತರ ಈ ಚೆಕಪ್ ಮಾಡಬೇಕು? ಸೊ ಇವಾಗ ಟೈಪ್ 1 ಟೈಪ್ 2 ಅಂತ ಏನು ಹೇಳ್ತೇವೆ. ಟೈಪ್ 1 ಡಯಾಬಿಟಿಸ್ಗೆ ನಿಮಗೆ ಶುಗರ್ ಇದೆ ಅಂತ ಗೊತ್ತಾದ ಮೇಲೆ 3 to 5 years ಒಳಗೆ ಫಸ್ಟ್ ಕಣ್ಣಿನ ನರದ ಚೆಕಪ್ ಆಗಬೇಕು ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಅಲ್ಲಿದೆ, ಯಾವಾಗ ತಕ್ಷಣ ನಿಮಗೆ ಗೊತ್ತಾಗ್ತದೆಯೋ ಶುಗರ್ ಇದೆ ಅಂತ ಅವಾಗಿಂದನೇ ಶುರು ಮಾಡಬೇಕು. ನಾವು ಡ್ರಾಪ್ಸ್ ಹಾಕಿ ಕಣ್ಣಿನ ನರವನ್ನು ಚೆಕ್ ಮಾಡಿ ಕಣ್ಣಿನ ನರದ ಸ್ಕ್ಯಾನ್ ಮಾಡಿ ಎಲ್ಲ ನೋಡ್ತೇವೆ. ಎಲ್ಲ ನಾರ್ಮಲ್ ಇದೆ ಅಂದ್ರೆ ವರ್ಷಕ್ಕೆ ಒಮ್ಮೆ, ನಿಮಗೆ ದೃಷ್ಟಿನಲ್ಲಿ ತೊಂದರೆ ಇಲ್ಲ ಅಂದ್ರೂ ಕೂಡ ವರ್ಷಕ್ಕೆ ಒಮ್ಮೆ ರೆಟಿನಾ ಇವ್ಯಾಲ್ಯೂಯೇಷನ್ ತುಂಬಾ ಮುಖ್ಯ. ಸೊ ಈ ರೀತಿಯಾಗಿ ವೈದ್ಯರನ್ನು ವರ್ಷಕ್ಕೊಮ್ಮೆ ಭೇಟಿ ಮಾಡಿ ಈ ರೀತಿಯ ರೆಟಿನಾ ಒಂದು ಚೆಕಪ್ ಮಾಡಿಕೊಂಡ್ರೆ ಮುಂದೆ ಬರಬಹುದಾದ ಸಮಸ್ಯೆಯನ್ನು ನಾವು ಮೊದಲೇ ಏನೋ ಒಂದು ಪತ್ತೆ ಹಚ್ಚಿ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಈಗ ರೆಟಿನೋಪತಿ ಸರ್ಜರಿ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಟೇಜ್ ಅಂದರೆ ಪೇಷಂಟ್ ನಿಮ್ಮ ಬಳಿಗೆ ಬರುವಾಗ ತುಂಬ ಲೇಟ್ ಆಗಿದೆ, ತುಂಬ ವರ್ಷ ಕಾದು ಮತ್ತೆ ಬಂದಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗುತ್ತೆ? ಅವರಿಗೆ ನೀವು ಸರ್ಜರಿ ಮಾಡೋಕ್ಕೇ ಸಾಧ್ಯ ಇಲ್ಲ ಅಂತ ಇರುವಂಥ ಸ್ಥಿತಿ ಇರುತ್ತೆ. ಇತ್ತೀಚಿನ ದಿನದಲ್ಲಿ ನಮ್ಮ ಅಡ್ವಾನ್ಸ್ಡ್ ಮಷಿನ್ಸ್ ಬಂದ ಮೇಲೆ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ. ನಾವು ಎಷ್ಟೇ ಅಡ್ವಾನ್ಸ್ ಸ್ಟೇಜಿಗೆ ಹೋದರೂ ಕೂಡ ನಮ್ಮ ಪ್ರಯತ್ನ ಮಾಡಿ ನಾವು ದೃಷ್ಟಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ನೀವು ಹೇಳಿದಾಗೆ ಕೆಲವೊಂದು ಸಲ ನಮ್ಮ ಕೈನಲ್ಲಿ ಇರೋದಿಲ್ಲ, ಆಲ್ಮೋಸ್ಟ್ ಕ್ರಾಸ್ ಆಗಿಬಿಟ್ಟಿರ್ತದೆ. ಆವಾಗ ನಾವು ಇರೋ ದೃಷ್ಟಿನ ಹೇಗೆ ಬೆಟರ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಉಪಕರಣಗಳನ್ನು ಕೊಡೋದಕ್ಕೆ ನೋಡ್ತೀವಿ. ನಾವು ಅದಕ್ಕೆ ಲೋ ವಿಷನ್ ಏಡ್ಸ್ ಅಂತ ಹೇಳ್ತೇವೆ. ಅಂದರೆ ಈಗ ಮುಖ್ಯವಾಗಿ ಬೇಕಾಗಿರೋದು ನೋಟ್ಗಳು ಏನೇನಿದೆ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ, ಅಥವಾ ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ನೋಡಬೇಕು ಅನ್ನೋದಕ್ಕೆ
ಅನ್ನೋದಕ್ಕೆ ನಾವು ಒಂಥರ ಬೂತ್ ಕನ್ನಡಿ ಮ್ಯಾಗ್ನಿಫೈರ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನಿಫೈರ್ಸಲ್ಲಿ ಹ್ಯಾಂಡೆಲ್ಡ್ ಮ್ಯಾಗ್ನಿಫೈರ್ಸ್ ಅಂತ ಬರ್ತದೆ, ಎಲೆಕ್ಟ್ರಾನಿಕ್ ಮ್ಯಾಗ್ನಿಫೈರ್ಸ್ ಅಂತ ಬರ್ತದೆ, ಇಲ್ಲ ಅಂದರೆ ಐಫೋನ್ ಅಥವಾ ಐಪ್ಯಾಡಲ್ಲಿ ಕೆಲವೊಂದು ಆ್ಯಪ್ಗಳು ಬರ್ತದೆ ಮ್ಯಾಗ್ನಿಫೈಯರ್ಸ್ ಅಂತ. ಸೊ ಅದನ್ನು ಉಪಯೋಗಿಸಿ ಇರೋ ದೃಷ್ಟಿಯನ್ನು ನಾವು ಏನಾದರೂ ಚೆಂದ ಮಾಡೋದಕ್ಕೆ ಆಗ್ತದಾ ಅಂತ ನೋಡೋದಕ್ಕೆ ನಾವು ಲೋ ವಿಷನ್ ಏಡ್ಸ್ನ ಕೂಡ ನಾವು ಪ್ರಯತ್ನ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಸ್ಪೆಷಲ್ ಡಿಪಾರ್ಟ್ಮೆಂಟನ್ನು ಕೂಡ ನಾವು ಶುರು ಮಾಡಿದ್ದೇವೆ. ಈಗ ಡಾಕ್ಟ್ರೇ, ತುಂಬ ವಯಸ್ಸಾದವರು, ಮೇ ಬಿ ಒಂದು ಈಗ 80 ವಯಸ್ಸು ದಾಟಿದ್ದವರು ಈ ರೀತಿಯ ಒಂದು ಸಮಸ್ಯೆಗೊಳಗಾಗಿದ್ದರೆ ರೆಟಿನೋಪತಿದು, ಆಗ ಅವರಿಗೆ ಕೂಡ ಈ ರೀತಿಯ ಯಾವುದೇ ಸರ್ಜರಿಯನ್ನು ಮಾಡಲಿಕ್ಕಾಗತ್ತಾ? ನಮ್ಮ ವಯಸ್ಸಿನ ಕಾರಣಕ್ಕಾಗಿ ಏನಾದರೂ ತೊಂದರೆ ಆಗುತ್ತಾ? ವಯಸ್ಸಿನ ಕಾರಣಕ್ಕೆ ಅಷ್ಟು ನಾವು ಬರೋದಿಲ್ಲ. ಎನಿ ಏಜ್ ಅಲ್ಲೂ ಕೂಡ ನಾವು ಮಾಡ್ತೇವೆ. ಅವರ ಹಾರ್ಟಿನ ರಿಲೇಟೆಡ್ ಆಗಲಿ, ಅವರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಆಗಿ ನಮ್ಮ ಫಿಸಿಷಿಯನ್ ಓಕೆ ಮಾಡಬಹುದು ಅಂತಂದ್ರೆ ನಾವು 95 ವರ್ಷದಲ್ಲೂ ಕೂಡ ನಾನು ಒಂದು ಪೇಷಂಟಿಗೆ ಮಾಡಿದ್ದೇನೆ ವಿಟ್ರೆಕ್ಟಮಿ. 95 ವರ್ಷದ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಿ, ಸರ್ಜರಿ ಮಾಡಿದ್ದೀರಿ. ಇದು ಡಾಕ್ಟ್ರೇ, ಜೊತೆಗೆ ಈಗ ನಾವು 2 ವರ್ಷದ ಈ ಕೋವಿಡ್ನ ಅವಧಿಯ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಮುಚ್ಚಿ ಹೋಗಿತ್ತು. ಈಗ ಕಣ್ಣಿನಂಥದ್ದು ಪ್ರತಿಯೊಬ್ಬನಿಗೂ ಅತ್ಯಂತ ಸೂಕ್ಷ್ಮವಾದದ್ದು ಮತ್ತು ತುಂಬ ತುರ್ತಾದ ವಿಚಾರ. ಈಗ ವೈದ್ಯರುಗಳನ್ನು ಭೇಟಿಯಾಗಲಿಕ್ಕೆ ಆಗಿರಲಿಲ್ಲ. ಸೊ ಅಂಥವರಿಗೆಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿ ಕಾಡಿರ್ಲಿಕ್ಕಿಲ್ವಾ? ಕೋವಿಡ್ ಬಂದ ಮೇಲೆ ನಾವು ತುಂಬಾ ಜನರನ್ನ ಅದೇ ನೋಡ್ತಾ ಇದ್ದೇವೆ. ಮುಂಚೆ ಎಲ್ಲ ಆಗಿದ್ರೆ ಸ್ವಲ್ಪನೇ ದೃಷ್ಟಿ ಕಡಿಮೆ ಅಂತ ಬರೋರು. ಇವಾಗ ಕೋವಿಡ್ ಬಂದ ಮೇಲೆ ಏನೂ ಕಾಣಲ್ಲ, ಇರಿವರ್ಸಿಬಲ್ ಡ್ಯಾಮೇಜ್ ಅಂತ ಏನು ಹೇಳ್ತೇವೆ ನಾವು ತುಂಬಾ ನೋಡ್ತಾ ಇದೀವಿ. ಮೇ ಬಿ ಮೋರ್ ದೆನ್ 100% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆ ಸರ್ಜರಿ ಅಂತ ಪೇಷಂಟ್ಗಳಿಗೆ ನಾವು ಸರ್ಜರಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಎರಡನೇದು ಏನಂದ್ರೆ ನಾವು ತುಂಬಾ ಪೇಷಂಟಿಗೆ ಹೇಳ್ತೇವೆ, ಡಯಾಬಿಟಿಕ್ ರೆಟಿನೋಪತಿನಲ್ಲಿ ನಿಮ್ಗೆ ದೃಷ್ಟಿ ಕಡಿಮೆ ಆದರೆ ದಯವಿಟ್ಟು ಕಾಯಬೇಡಿ. ನಾವು ಅದನ್ನ ಎಮರ್ಜೆನ್ಸಿ ಅಂತ ಹೇಳಿ ಕೋವಿಡ್ ಟೈಮಲ್ಲೂ ಕೂಡ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಯಾಕೆಂದ್ರೆ ಕಣ್ಣು ಮುಖ್ಯವಾದ ಭಾಗ. ನಾವು ಅವರಿಗೆ ಆ ಟೈಮಲ್ಲೂ ಕೂಡ ಎಲ್ಲ ಪ್ರಿಕಾಷನ್ಸ್ ತಗೊಂಡು ನಾವು ಆಪರೇಷನ್ ಎಲ್ಲ ಮಾಡ್ತೇವೆ. ಬಟ್ ನೀವು ಹೇಳಿದ ಹಾಗೆ ಕೋವಿಡ್ ಬಂದ ಮೇಲೆ ನಂಬರ್ ಆಫ್ ಪೇಷಂಟ್ಸಿಗೆ ಡಯಾಬಿಟಿಕ್ ರೆಟಿನೋಪತಿಯಿಂದ ಆಗಿರೋ ತೊಂದರೆಗಳು ತುಂಬ ಜಾಸ್ತಿ ಆಗಿದೆ. ಡಾಕ್ಟರ್, ಈಗ ಈ ಕಣ್ಣು ದಾನ ಮಾಡುವಂಥದ್ದು ನಾವು ಕೇಳ್ತೇವೆ ಸಾಮಾನ್ಯ, ಈಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಪ್ರಕ್ರಿಯೆ ಆಗಿದೆ. ಈ ರೆಟಿನೋಪತಿ ಡಯಾಬಿಟಿಕ್ ರೆಟಿನೋಪತಿ ಸಂದರ್ಭದಲ್ಲಿ ರೆಟಿನೋಪತಿಯ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಅಂತ ಅದರ ಬಗ್ಗೆ ಏನು ಹೇಳ್ತೀರಿ? ಕಣ್ಣು ದಾನ ಮಾಡೋದು ತುಂಬಾ ಒಳ್ಳೆಯದು. ಅದರಿಂದ ತುಂಬಾ ಜನರಿಗೆ ದೃಷ್ಟಿ ಸಿಗುತ್ತದೆ ಕೆಲವೊಂದು ತೊಂದರೆಗಳಿಗೆ. ಆದ್ರೆ ಈ ನರ ಅನ್ನೋದು ಏನಿದೆ, ನಮ್ಮ ರೆಟಿನಾ ಅಂತ ಏನು ಹೇಳ್ತೇವೆ, ಅದು ಮೆದುಳಿನ ಮುಂಭಾಗ. ಸೊ ನಾವು ಹೇಗೆ ನಮ್ಮ ಮೆದುಳನ್ನೆಲ್ಲ ರಿಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲೋ ಹಾಗೆ ರೆಟಿನಾವನ್ನು ಕೂಡ ರಿಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇನ್ನು ಲ್ಯಾಬೊರೇಟರಿನಲ್ಲಿ ಕೆಲವೊಂದು ನಡೀತಾ ಉಂಟು, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಅಂದ್ರೆ ಕಣ್ಣಿನ ಎಲ್ಲೋ ಒಂದು ಕಡೆ ನರವನ್ನು ತೆಗೆದು ಅದನ್ನು ಪೂರ್ತಿ ನರವನ್ನಾಗಿ ಡೆವಲಪ್ಮೆಂಟ್ ಮಾಡಿ ಕಣ್ಣಿನ ಒಳಗಡೆ ಹಾಕುವಂತದ್ದು. ಮೇ ಬಿ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಅಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಬರಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ ಈ ವೈದ್ಯಕೀಯ ಜಗತ್ತು ಇದೆ. ಡಾಕ್ಟರ್, ಈಗ ಈ ಕಣ್ಣಿನ ದಾನದ ವಿಚಾರಕ್ಕೆ ಬರುವಾಗ ಸಾಮಾನ್ಯ ಈಗ ನಾವೀಗ ಮಾತಾಡುವ ಡಯಾಬಿಟಿಕ್ ವಿಚಾರವಾಗಿ ಮಾತಾಡಿದೆವು. ಡಯಾಬಿಟಿಕ್ ಇದ್ದವರು ಕಣ್ಣು ದಾನ ಮಾಡ್ಬೋದಾ? ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಕಾಂಟ್ರಾ ಇಂಡಿಕೇಶನ್ಸ್ ಇಲ್ಲ, ಯಾರಾದ್ರೂ ದಾನ ಮಾಡಬಹುದು. ಡಯಾಬಿಟಿಸ್ ಇದ್ರೂ ಕೂಡ, ನಮ್ಮ ನರದಲ್ಲಿ ಎಫೆಕ್ಟ್ ಇದ್ರೂ ಕೂಡ ನಾವು ಕಣ್ಣನ್ನ ದಾನ ಮಾಡಬಹುದು. ಅದನ್ನ ನೀವು ಮತ್ತೆ ಮರುಜೋಡಣೆ ಮಾಡ್ಲಿಕ್ಕಾಗತ್ತೆ. ಕಣ್ಣನ್ನ ನಾವು ಕಪ್ಪುಗುಡ್ಡೆ ಏನುಂಟು ಕಣ್ಣಿನಲ್ಲಿ ಕಾರ್ನಿಯಾ ಅಂತ ಹೇಳ್ತೇವೆ, ಕಪ್ಪುಗುಡ್ಡೆ ಏನುಂಟು ಅದನ್ನ ನಾವು ಮರುಜೋಡಣೆ ಮಾಡೋದಕ್ಕೆ ಆಗ್ತದೆ. ಯಾಕಂದ್ರೆ ಇದು ಮೇಜರ್ ಆಗಿ ನರಕ್ಕೆ ತೊಂದರೆ ಆಗಿರುವಂತದ್ದು. ನರವನ್ನ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಆದ್ರೆ ಕಪ್ಪುಗುಡ್ಡೆಯನ್ನ ಎನಿ ಪೇಷಂಟ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಸೊ ಹಾಗಾಗಿ ಯಾಕಂತ ಹೇಳಿದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಈ ಡಯಾಬಿಟಿಕ್ ಅನ್ನುವಂಥದ್ದು ಭಾರತದಲ್ಲಿ ಮಧುಮೇಹ ಅತ್ಯಂತ ಸಾಮಾನ್ಯ ಒಂದು ಕಾಯಿಲೆಯಾಗಿ ಬಿಟ್ಟಿದೆ. ಸೊ ಹಾಗಾಗಿ ನೀವು ಕಣ್ಣಿನ ವೈದ್ಯರುಗಳು ಕಣ್ಣಿನ ದಾನದ ಬಗ್ಗೆ ತುಂಬ ಜಾಗೃತಿನೆಲ್ಲ ಮೂಡಿಸ್ತಾ ಇರ್ತೀರಿ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಗಳು ಕಣ್ಣು ದಾನ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಎಸ್ ಡಾಕ್ಟ್ರೆ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಶರತ್ ಹೆಗಡೆ ಅವರು ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ಸವಿವರವಾಗಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಯಾವ ರೀತಿಯ ಮುನ್ನೆಚ್ಚರಿಕೆಗಳು ಬೇಕು, ಯಾವ ಸಂದರ್ಭದಲ್ಲಿ ಚಿಕಿತ್ಸೆ ಪಡಿಬೇಕು ಮತ್ತು ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಕಾಣಬೇಕು, ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಡಾಕ್ಟರ್ ಶರತ್ ಹೆಗಡೆ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡಿದೆ. ಡಾಕ್ಟ್ರೆ, ಥ್ಯಾಂಕ್ ಯು. ಇದು ಪ್ರಸಾದ್ ನೇತ್ರಾಲಯ ಕಣ್ಣಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅರ್ಪಿಸುವಂಥ ದೃಷ್ಟಿ ಕಾರ್ಯಕ್ರಮ. ಇವತ್ತಿನ ಈ ಒಂದು ದೃಷ್ಟಿ ಮಾತುಕತೆಯಲ್ಲಿ ಡಾಕ್ಟರ್ ಶರತ್ ಹೆಗಡೆ ಅವರು ಕಣ್ಣಿನ ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ನಮ್ಮ ಜೊತೆಗೆ ವಿವರಗಳನ್ನು ಹಂಚಿಕೊಂಡು ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.
ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್ ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್. ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.